This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore. La 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 la. ನಾವು ವಿಶ್ವನಾಥ್ ಕಾಮತ್ ಇವರು ಡಾಗ್ ಬ್ರೀಡರ್. ಅವರು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸಲ್ಲಿ ಹಲವಾರು ಪ್ರೈಸ್ಗಳನ್ನು ಕೂಡ ವಿನ್ ಆಗಿ ಬಂದಿದ್ದಾರೆ. ಹಾಗಾಗಿ ಇವತ್ತು ನಾವು ಅವರ ಮನೆಯಲ್ಲಿ ಅವರ ಯಾವ ಥರ ನಾಯಿಗಳಿವೆ, ಡಾಬರ್ಮ್ಯಾನ್ ಅದರ ಬಗ್ಗೆ ಮತ್ತು ತುಂಬ ಪ್ರಾಣಿಗಳಿವೆ ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅವರೊಟ್ಟಿಗೆ ಕೂತ್ಕೊಂಡು ನಾವು ಮಾತಾಡುವ ಅಂತ ಹೇಳ್ತಾ ಅವರ ಮನೆಯೊಳಗೆ ಹೋಗುವ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ವಿಶ್ವನಾಥ್ ಕಾಮತ್, ಡಾಬರ್ಮ್ಯಾನ್ ಬ್ರೀಡರ್. ಉಡುಪಿಯಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಅವರ ಡಾಬರ್ಮ್ಯಾನ್ ನಾಯಿಗಳು ತುಂಬಾ ಕಾಂಪಿಟೇಷನ್ಸ್ಗಳಲ್ಲಿ ವಿನ್ ಆಗಿ ತುಂಬಾ ಹೆಸರು ತಂದುಬಿಟ್ಟಿದೆ. ಹಾಗಾಗಿ ನಮ್ಮ ಜೊತೆ ವಿಶ್ವನಾಥ್ ಕಾಮತ್ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದಾರೆ. ಸರ್, ಇದು ಈಗ ನಾನು ನಿಮ್ಮ ಮನೆ ಒಳಗೆ ಬರ್ತಾ ಇರುವಾಗ ಈ ನಾಯಿಗಳು ನೋಡುವಾಗ ನಮ್ಗೆ ಹೆದರಿಕೆ ಆಗ್ತದೆ. ಈ ಡಾಬರ್ಮ್ಯಾನೇ ಈಗ ನಿಮ್ದೊಂದು ಮೇನ್ ಆಗಿ ಒಂದು ಸಾಕ್ತಾ ಇದ್ದೀರಿ. ಈಗ ಡಾಬರ್ಮ್ಯಾನ್ ಅದರ ಬ್ರೀಡ್ ಬಗ್ಗೆ ಮತ್ತೆ ಇನ್ನಷ್ಟು ಈ ಜನರಿಗೆ ಗೊತ್ತಾಗಬೇಕು ನಿಮ್ಮಿಂದ, ಹೇಗೆ ಅದನ್ನು ಸಾಕಬೇಕು, ಯಾವ ಥರ ಪ್ರೀತಿಯಿಂದ ನೋಡಬೇಕು, ಹಾಗೆಲ್ಲ ನಾವೀಗ ಹಲವಾರು ಪ್ರಶ್ನೆಗಳಿದೆ. ಅದಕ್ಕೆ ನೀವು ಸ್ವಲ್ಪ ಆನ್ಸರ್ ಮಾಡಿದ್ರೆ ನಮ್ಗೆ ಕೂಡ ಒಳ್ಳೇದು ಮತ್ತೆ ನಮ್ಮ ವೀಕ್ಷಕರಿಗೆ ಕೂಡ ಒಳ್ಳೇದು. ಹಾಗೆ ಸರ್, ಈಗ ಈ ಡಾಬರ್ಮ್ಯಾನ್ ಹೇಗೆ ಸಾಕ್ಬೋದು ಸರ್? ಅಂದ್ರೆ ಅದು ತುಂಬಾನೇ ಅದು ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಅದನ್ನ ಹೇಗೆ ಸಾಕ್ಬೋದು ಸರ್? ಸರಿ, ನಿಮಗೆ ಡೋಬರ್ಮ್ಯಾನ್ ಬಗ್ಗೆ ಏನಂತ ನಾನು ಫಸ್ಟ್ ಹೇಳಿದೆ. ಅದು ಪ್ರಕೃತಿ ದತ್ತವಾಗಿರುವ ನಾಯಿ ಅಲ್ಲ. ಇದನ್ನು ಜರ್ಮನಿಯಲ್ಲಿ ಲೂಯಿಸ್ ಡೋಬರ್ಮ್ಯಾನ್ ಹೇಳಿದವರು 1830s 1840s ಡೆವಲಪ್ ಮಾಡಿರುವಂಥ ಬ್ರೀಡ್. ಅವರಲ್ಲಿ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು, ಪ್ಲಸ್ ಅವರು ಬುಚ್ಚರ್ ಆಗಿದ್ರು. ಅವರಿಗೆ ಅವರ ಸೇಫ್ಟಿಗೋಸ್ಕರ ಒಂದು ಅತ್ಯಂತ ಬಲಶಾಲಿ ಮತ್ತು ಕ್ರೂರವಾದ ನಾಯಿ ಬೇಕಿತ್ತು. ಸೊ ಅವರ ಬ್ರೀಡನ್ನು ಡೆವಲಪ್ ಮಾಡಿ ಅದನ್ನು ಈ ಥರ ಮಾಡಿದರು. ಆದರೆ ನಾನು ಒಂದು ಹೇಳ್ತೇನೆ, ನಾಯಿಗಳು ಅವು ಕ್ರೂರಿ ಅಲ್ಲ, ಲುಕ್ ಮಾತ್ರ. ಆ ನಾಯಿಗಳು ತುಂಬ ಪಾಪ ಇದೆ. ನಮ್ಮ ಮನೆಯಲ್ಲಿ ಇವನ್ ನನಗೆ ಚಿಕ್ಕ ಮಕ್ಕಳನ್ನು ಅದರೊಟ್ಟಿಗೆ ಆಡ್ಲಿಕ್ಕೆ ಬಿಡಿದ್ರೆ ಏನು ಮಾಡೋದಿಲ್ಲ. ಮತ್ತು ಯಾವುದೇ ನಾಯಿಗಳು ಕೆಟ್ಟದಲ್ಲ, ಓನರ್ ಕೆಟ್ಟದಿದ್ದರೆ ಮಾತ್ರ ನಾಯಿಗಳು ಕೆಟ್ಟದ್ದು. ನಾಯಿಗಳಿಗೆ ಸೋಷಲೈಸೇಷನ್ ಅಂತ 3 ತಿಂಗಳಿಂದ 1 ವರ್ಷ ಏಜಲ್ಲಿ ನಾಯಿಗಳಿಗೆ ಮಾಡುವಂಥ ಕ್ರಮ. ಆ ಏಜಲ್ಲಿ ನೀವು ನಾಯಿಗಳನ್ನು ಯಾವ ರೀತಿ ಬುದ್ಧಿ ಕಲಿಸ್ತೀರ, ನಾಯಿಗಳು ಅದೇ ರೀತಿ ಡೆವಲಪ್ ಆಗ್ತದೆ. ಕೆಲವರು ನಾಯಿ ಮರಿಗೆ ಚಿಕ್ಕದಲ್ಲಿ ಕಚ್ಚು ಓಡು ಹಿಡಿ ಕೊಡ್ತಾರೆ. ನಾಯಿ ದೊಡ್ಡದಾಗ ಅದೇ ರಿಫ್ಲೆಕ್ಟ್ ಆಗ್ತದೆ. ಈಗ ನನ್ನ ನಾಯಿಗಳು ಬರುವಾಗ ಅವುಗಳ ಡೋಬರ್ಮ್ಯಾನ್ ಬೇಸಿಕ್ ನೇಚರ್ ಗಾರ್ಡಿಂಗ್ ಡಾಗ್, ಕಾಯುವಂಥದ್ದು. ಸೊ ನೀವು ಬಂದಾಗ ಅದ್ರ ಹೆದರಿಸಿ, ಬಟ್ ಏನು ಮಾಡೋದಿಲ್ಲ. ಬಟ್ ಇದೇ ನಾಯಿಗಳು ಶೋ ಹೋದಾಗ ಗ್ರೌಂಡಲ್ಲಿ ಅವುಗಳ ಆಟಿಟ್ಯೂಡ್ ಬೇರೆ, ಡಿಫರೆನ್ಸ್. ಸರ್, ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ನಿಮಗೆ ಈ ನಾಯಿಗಳನ್ನು ಸಾಕಬೇಕು ಮತ್ತೆ ಅದರಲ್ಲಿ ಪ್ರೀತಿ ಹೇಗೆ ಸರ್, ಹೇಗೆ ಬಂತು? ನನಗೆ ಬಹಳ ಚಿಕ್ಕ ವಯಸ್ಸಿಂದಲೂ ನಾಯಿಗಳು ಸಾಕಬೇಕು ಹೇಳಿ ಆಸೆ ಇತ್ತು. ನಾನು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿರೋ ಒಂದು 30 ವರ್ಷ ಮೊದಲು ಇಂಗ್ಲೀಷ್ ಒಂದು ಫಿಲ್ಮ್ ಬಂತು, ದ ಡೋಬರ್ಮ್ಯಾನ್ ಗ್ಯಾಂಗ್ ಅಂತ. ಆ ಫಿಲ್ಮಲ್ಲಿ ಈ ನಾಯಿಗಳು ಮಾಡುವಂಥ ಕಸರತ್ತುಗಳನ್ನೆಲ್ಲ ನೋಡಿ ಸಾಕಿದರೆ ಇದೇ ತಳಿಯನ್ನು ಯಾಕೆ ಸಾಕಬಾರ್ದು ಹೇಳಿ ಆಯಿತು. ಆದರೆ ನಾನು ಇದು ಸಾಕ್ಲಿಕ್ಕೆ ಹೋದಾಗ ನನಗೆ ಪ್ರತಿಯೊಬ್ಬರು ಹೇಳಿದೆ ಅಂತ ಹೇಳಿದ್ರೆ, ಇದು ಅತ್ಯಂತ ಕ್ರೂರಿ ನಾಯಿ, ಸಾಕಿದ ಮನುಷ್ಯ ಯಜಮಾನನ್ನೇ ಕಚ್ತದೆ ಹೇಳಿ. ಆದರೆ ನಾನೀಗ 22 ವರ್ಷಗಳಿಂದ ಡೋಬರ್ಮ್ಯಾನ್ಗಳನ್ನು ಸಾಕ್ತಾ ಇದ್ದೇನೆ. ನನಗೆ ಇಷ್ಟ ತನಕ ನಮ್ಮ ಯಾವ ನಾಯಿ ನಮ್ಮನ್ನು ಕಚ್ಚಲಿಲ್ಲ. ಹಾಗಾಗಿ ನನಗೆ ಆ ನಾಯಿಗಳು ಭಾಳ ಖುಷಿ. ಮತ್ತು ಇವುಗಳು ಹಾಗೆ ಹೈಪರ್ ಆ್ಯಕ್ಟಿವ್, ಬೇರೆ ನಾಯಿಗಳಾಗಿ ಡಲ್ ಇಲ್ಲ. ಅದೇ ನಾನು ತುಂಬಾ ಕೇಳಿದೆ, ವಿಶ್ವನಾಥ್ ಕಾಮತ್ ಇಲ್ಲಿ ಕಾಪುಲಿ ಕೆಲವೆಲ್ಲ ಕಾಂಪಿಟೇಷನ್ ಆಯ್ತು, 3 years ಕಂಟಿನ್ಯೂ ಆಗಿ ಪ್ರೈಸ್ ಹೊಡಿತಾ ಇದ್ದೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಿಮ್ಗೆ ಅದರಲ್ಲಿ ತುಂಬಾನೇ ಒಂದು ಖುಷಿ ಇರ್ಬೋದು ಸರ್ ನಿಮ್ಗೆ? ಯಾಕೆ ಹೇಳಿದ್ರೆ, ನಾನು ನಾಯಿ ತಂದಾಗ ನನಗೆ
ಶೋ ಮಾಡಬೇಕಂತ ಆಸೆ ಇತ್ತು. ಮತ್ತು ನಮಗೆ ನ್ಯಾಷನಲ್ ಲೆವೆಲ್ ಶೋ ಅಲ್ಲಿ ನಾವು ಶೋ ಮಾಡಿದರೆ ಯಾವ ಊರಿನಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಊರಲ್ಲಿ ನನಗೆ ಹೆಸರು ಬೇಕಿತ್ತು. ಊರಿನಲ್ಲಿ ನಮ್ಮ ಉಡುಪಿಯಲ್ಲಿ ಇಂಥ ಒಳ್ಳೆ ನಾಯಿಗಳು ಇದೆ ಜನರಿಗೆ ಗೊತ್ತಾಗಬೇಕಿತ್ತು. ನಾನು ತಂದೆ ಉಡುಪಿ ಮಂಗಳೂರಲ್ಲಿ ಡೋಬರ್ಮ್ಯಾನಲ್ಲಿ ಇಂಡಿಯನ್ ಚಾಂಪಿಯನ್ ಆಗಿರುವಂಥದ್ದು ಇದು ಪ್ರಪ್ರಥಮ ನಾಯಿ. ತುಂಬಾ ಒಂದು ನಮ್ಮ ಖುಷಿ ಕೊಡ್ತದೆ. ಹಾಗೆ ಸರ್, ಈಗ ಒಂದು ಕಾಂಪಿಟೇಷನ್ಗೆ ಹೋಗ್ಬೇಕಾದ್ರೆ ಯಾವ ತರ ಟ್ರೈನ್ ಮಾಡ್ತೀವಿ ಸರ್ ಈಗ ನಾಯಿಗೆ? ಕಾಂಪಿಟೇಷನ್ ಹೋಗುವಾಗ ಈ ಲೋಕಲ್ ಶೋಸ್ ಅಲ್ಲಿ ನಾಯಿ ದಷ್ಟಪುಷ್ಟವಾಗಿದ್ದರೆ ಸಾಕು. ಚರ್ಮ ಚೆನ್ನಾಗಿರ್ಬೇಕು, ಮತ್ತೆ ಜಡ್ಜಸ್ ಮುಟ್ಟುವಾಗ ಎಲ್ಲ ಕರೆಕ್ಟ್ ಇರಬೇಕು. ಬಟ್ ಈ ನ್ಯಾಷನಲ್ ಲೆವೆಲ್ ಶೋಸ್ ಅಲ್ಲಿ ಈ ಬ್ರೀಡ್ ಸ್ಪೆಸಿಫಿಕೇಶನ್ ಅಂತ ಕೊಡ್ತಾರೆ. ಒಂದು ನಾಯಿ ಈ ಥರ ಇರಬೇಕು, ಇಷ್ಟು ವೆಯ್ಟ್, ಈ ಥರ ಮೂಮೆಂಟ್ಸ್ ಇರಬೇಕು, ರೀಚ್ ಯಾವ ಥರ, ಅದೆಲ್ಲ ಚೆಕ್ ಮಾಡ್ತಾರೆ. ಸೊ ಆ ಥರ ಇದಾಗಬೇಕು. ಮತ್ತು ಅಲ್ಲಿ ಬರುವಂಥ ಎಲ್ಲ ನಾಯಿಗಳಲ್ಲಿ ನಿಮ್ಮ ನಾಯಿ ಅತ್ಯುತ್ತಮವಾಗಿರಬೇಕು. ಸೊ ಆಗ ಅದು ಡೋಬರ್ಮ್ಯಾನಲ್ಲಿ ಬೆಸ್ಟ್ ಆಗ್ತದೆ. ಡೋಬರ್ಮ್ಯಾನಲ್ಲಿ ಬೆಸ್ಟ್ ಆಗೋದನ್ನು ಉಳಿದದ್ದು ಎಲ್ಲ ಬ್ರೀಡಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಸೆಲೆಕ್ಟ್ ಮಾಡಿ ಟಾಪ್ 8 ಡಾಗ್ಸ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಈಗ ಸರ್, ಈಗ ಕಾಂಪಿಟೇಷನ್ ಹೋದ್ಮೇಲೆ ಈಗ ವಿಶ್ವನಾಥ್ ಕಾಮತ್ ಅವ್ರದ್ದು ನಾಯಿ ಬಂತು ಅಂದ್ರೆ ಅವ್ರಿಗೊಂದು ಸ್ವಲ್ಪ ಫೀಲ್ ಆಗೋದಿಲ್ಲ ಬೇರೆ ಕಾಂಪಿಟೇಷನ್? ಈಗ ಇಲ್ಲಿ ಫೀಲ್ಡ್ ಯಾವ ತರ ಆಗಿದೆ ಹೇಳಿದ್ರೆ, ಪ್ರತಿ ವರ್ಷ ಅತ್ಯುತ್ತಮವಾದಗಳ ನಾಯಿಗಳು ಪ್ರತಿಯೊಬ್ಬರು ತರ್ತಾ ಇದ್ದಾರೆ. ನಾವು ಆ ಥರ ನಾಯಿ ತರಬೇಕು ಹೇಳಿದ್ರೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಹಾಗಾಗಿ ನಾನು ಮಾಡ್ಲಿಕ್ಕೆ ಆಗದೆ ಇಲ್ಲ ಇದು ಮಾಡ್ತೀನಿ. ಈಗ ನಾನೊಂದು ಕೇಳೋ ಕ್ವಶನ್ ಏನಂದ್ರೆ, ಈ ಡೋಬರ್ಮ್ಯಾನ್ ಮತ್ತೆ ಹೈಬ್ರಿಡ್ ಡಾಗ್ಸ್ ಈಗ ಅದನ್ನು ಅದಕ್ಕೆ ಫುಡ್ ಎಲ್ಲ ಹೇಗೆ ಸರ್? ಈಗ ಫುಡ್ ಅದನ್ನು ಕಾಸ್ಟ್ಲಿ ಹೇಳ್ತಾರೆ ತುಂಬಾ ಜನ, ಅದನ್ನು ಸಾಕುದು ಸ್ವಲ್ಪ ಕಷ್ಟ ಆಗ್ತದೆ ಹಾಗೆಲ್ಲ ಹೇಳ್ತಾರೆ. ನೀವು ಅದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಬೇಸಿಕಲಿ ನಾಯಿ ನಮಗೋಸ್ಕರ ಇದೆ, ನಾವು ನಾಯಿಗೋಸ್ಕರ ಅಲ್ಲ. ನಾವು ಮೊದಲು ನಾಯಿ ಸಾಕುವಾಗ ನಮ್ಮ ಮನೆಯಲ್ಲಿ ಏನಿತ್ತು ಉಳಿದದ್ದು ಹಳಿಸಿದಾಗ್ತಿದ್ದೆವು. ಆದರೆ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, ನಾಯಿ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ದ ಫ್ಯಾಮಿಲಿ. ಸೊ ಹಾಗಾಗಿ ಜನರಿಗೆ ನಾವೀಗ ಒಳ್ಳೆ ನಾಯಿ ಒಳ್ಳೆ ಗ್ರೋತ್ ಬರಬೇಕು ಹೇಳಿ. ಆದರೆ ಇನಿಷಿಯಲ್ 6 months ನಾಯಿ ಮರಿಗಳಿಗೆ ಗ್ರೋತ್, ಆಮೇಲೆ ಅದು ಗ್ರೋತ್ ಸಸ್ಟೈನ್ ಆಗ್ತದೆ, ಬಾಡಿ ವೆಯ್ಟ್ ಪುಟ್ ಆನ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಅನ್ನ ಹಾಕಿದರೆ ಅನ್ನದಲ್ಲಿ ನಿಮಗೆ ರಿಚ್ ಪ್ರೋಟೀನ್ಸ್ ಯಾವುದಿಲ್ಲ, ಬರೀ ಕಾರ್ಬೋಹೈಡ್ರೇಟ್ ಮತ್ತು ಸ್ಟಾರ್ಚ್. ಹಾಗಾಗಿ ಕಂಪನಿಗಳಲ್ಲಿ ಆ ಡ್ರೈ ಫ್ರೂಟ್ ಅಂತ ಬರ್ತದೆ, ನೀವು ಫಸ್ಟ್ 6 ತಿಂಗಳು ಅದನ್ನು ಹಾಕಿ ಸಾಕಿ, ಆಮೇಲೆ ಅದು ತನ್ನಷ್ಟಕ್ಕೆ ಸೆಟ್ ಆಗ್ತದೆ. ಆಮೇಲೆ ನೀವು ಏನೇ ಹಾಕಿ ಇದು ಮಾಡಿ ಮೇಂಟೆನೆನ್ಸ್ ಈಸಿ. ಸರ್, ಈಗ ಡಾಬರ್ಮ್ಯಾನ್ ನಾಯಿಯಲ್ಲಿ ಎಷ್ಟು ಟೈಪ್ಸ್ ಇದೆ ಸರ್ ಅದರಲ್ಲಿ? ಹೌದು, ನೋಡಿ, ಯುರೋಪಿಯನ್ ಟೈಪ್, ಅಮೇರಿಕನ್, ಲ್ಯಾಟಿನ್ ಅಮೇರಿಕನ್ ಅಂತ ಇದೆ. ಯುರೋಪಿಯನ್ ಹೇಳಿದರೆ ಸ್ವಲ್ಪ ಹೆವಿ ಡಾಗ್ಸ್. ಆ ನಾಯಿ ನೋಡ್ಲಿಕ್ಕೂ ಸ್ವಲ್ಪ ದಪ್ಪಾಗಿದೆ, ಪ್ಲಸ್ ಎಗ್ರೆಷನ್ ಜಾಸ್ತಿ. ಬಟ್ ಈಗ ಏನಾಗಿದೆ ಹೇಳಿದ್ರೆ, ಇಡೀ ಜಗತ್ತಿಗೆ ಅಮೆರಿಕ ದೊಡ್ಡಣ್ಣ. ಸೊ ಅಮೆರಿಕ ದೊಡ್ಡಣ್ಣ ಆದ ಕೂಡಲೇ ಅಮೆರಿಕದವರು ಅಮೆರಿಕನ್ ಲೈನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅಮೆರಿಕನ್ ಲೈನ್ಸ್ ಬಂದ ಮೇಲೆ ಆ ನಾಯಿ ನೋಡ್ಲಿಕ್ಕೆ ಆ ನಾಯಿಗಿಂತ ಸ್ವಲ್ಪ ಸಣ್ಣಗಿರ್ತದೆ, ವೆಯ್ಟ್ ಕಡಿಮೆ, ಬಟ್ ಅವರ ಪ್ರಕಾರ ಅದು ಅತ್ಯುತ್ತಮ ನಾಯಿ. ಮತ್ತು ಜಡ್ಜಸ್ ಅಲ್ಲಿ ಬಹಳಷ್ಟು ಜನರು ಅಮೆರಿಕನ್ಸ್ ಇದ್ದಾರೆ. ಸೊ ಅಮೆರಿಕನ್ ಜಡ್ಜಸ್ ಬಂದಾಗ ಅವ್ರು ಪ್ರಿಫರ್ ಮಾಡೋದು ಅಮೆರಿಕನ್ ಬ್ರೀಡ್ಸ್. ಸರ್, ಈಗ ನಿಮ್ಮ ಹತ್ರ ಯಾವುದು? ನನ್ನ ಹತ್ರ ಇರೋದು ಲ್ಯಾಟಿನ್ ಅಮೆರಿಕನ್. ನನ್ನ ಹತ್ರ ಇರುವಂಥದ್ದು ಗಂಡು ಡೈರೆಕ್ಟ್ ಶಿವಾದ ಬ್ಲ್ಯಾಕ್ ಶ್ಯಾಡೋ ಅಂತ ಅರ್ಜೆಂಟಿನ ಇಂಪೋರ್ಟ್ ಇದು ಮರಿ. ಮತ್ತೆ ಇನ್ನೊಂದು ನನ್ನ ಹತ್ರ ಇರುವಂಥದ್ದು ಫಿಮೇಲ್, ಅದು ಏಷ್ಯಾದಲ್ಲಿ ನಂಬರ್ 1 ಡೋಬರ್ಮ್ಯಾನ್ ಬ್ರೀಡರ್ ಜಾವಿಂದರ್ ಸಿಂಗ್ ಪವಾರ್ ಅಂತ ಇದ್ದಾರೆ. ಅವರದ್ದು ಜಾಸ್ಪರ್ಸ್ ಫೈರ್ ಕ್ರ್ಯಾಕರ್, ಜಾಸ್ಪರ್ಸ್ ಹೇಳಿದ ಅವ್ರ ಕೆನಲಿಗೆ ಹೆಸರು, ಅದರದ್ದು ಮಗಳು. ಇನ್ನೊಂದಿರೋದು ನಂದು ಇದು ಅರ್ಜೆಂಟೀನಿಯನ್ ಇಂಪೋರ್ಟ್ ಜೆರಸ್ಟ್ರಾಲ್ ಬ್ಯಾಂಕ್ ಬ್ರೇಕರ್, ಇದು ಮಗಳು. ಸರ್, ಈಗ ನಾವು ಹಲವಾರು ಡಾಬರ್ಮ್ಯಾನ್ ನೋಡಿದ್ವಿ, ಆದರೆ ಅದರ ಕಿವಿಗಳೆಲ್ಲ ಹೀಗೆ ಬೆಂಡ್ ಆಗಿರ್ತದೆ. ಆದರೆ ನಿಮ್ಮ ಈ ಡಾಬರ್ಮ್ಯಾನ್ ನೋಡುವಾಗ ಫುಲ್ ಸ್ಟ್ರೈಟ್ ಆಗಿದೆ, ಅದು ಯಾವ ಥರ ಸರ್? ಅದು ಹೇಗೆ? ನೋಡಿ, ಡಾಬರ್ಮ್ಯಾನ್ ಬೈ ನೇಚರ್ ಕಿವಿ ಅಡ್ಡಲ್ಲ, ಆದರೆ ಈ ಶೋ ಹೋಗುವಾಗ ಕಿವಿಯನ್ನು ಕ್ರಾಪಿಂಗ್ ಅಂತ ಹೇಳ್ತಾರೆ. ಕ್ರಾಪಿಂಗ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ, ಸ್ಟೈಲ್ ಇದೆ. ಸೊ ಇದು ಕ್ರಾಪ್ ಡಿಯರ್, ಇದು ಶೋ ಕ್ರಾಪ್, ಲಾಂಗ್ ಕ್ರಾಪ್. ಉದ್ದ ಬಂದರೆ ಲಾಂಗ್, ಮೀಡಿಯಂ ಅಂದಿದ್ರೆ ಮೀಡಿಯಂ, ಮತ್ತು ಮಿಲಿಟರಿ ಕ್ರಾಪ್ ಅಂತ ಬರೋದು ತುಂಬ ಚಿಕ್ಕ ಕ್ರಾಪ್. ಬಟ್ ಆದರೆ ನೀವು ಒಂದು ಹೇಳ್ತೇನೆ, ಎಲ್ಲ ಕ್ರಾಪಿಂಗ್ ಸಕ್ಸಸ್ ಅಲ್ಲ. ಸೊ ಅದು ಬಹಳ ಕಷ್ಟದ ವಿಷಯ. ಕ್ರಾಪ್ ಮಾಡಿದ ಎಲ್ಲ ನಾಯಿದು ಕಿವಿ ನಿಲ್ತದಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತು ಆ ಕಿವಿಗಳ ಮೂಮೆಂಟ್ ನೋಡಿ, ನಾಯಿ ಅಟೆನ್ಷನ್ ಬಂದಾಗೆ ಕಿವಿ ಆ ಕಡೆ ಈ ಕಡೆ ತಿರುಗ್ತದೆ ಹಾಗೆ. ಮತ್ತು
ಡೋಬರ್ಮ್ಯಾನಿಗೆ ಅದೇ ನಾನು ಕೇಳುವ ಇದರಲ್ಲಿ ಅದೇ ಈಗ ಡೋಬರ್ಮ್ಯಾನ್ ಅದೆಷ್ಟು ನಾನು ನಾಯಿಗಳನ್ನು ನೋಡಿದ್ದೇನೆ. ಡೋಬರ್ಮ್ಯಾನಿಗೆ ಈಗ ಅದರ ಟೈಲ್ ಬರುವುದಿಲ್ವ ಅಲ್ಲ ಹೇಗೆ? ಏನು ಸರ್? ಪ್ರಕೃತಿದತ್ತವಾಗಿ ಅದಕ್ಕೆ ಟೈಲ್ ಉಂಟು. ಆದ್ರೆ ಈ ನಾಯಿಯನ್ನು ನಾನು ಹಾಗೆ ಹೇಳಿದಾಗ ನಿಮಗೆ ಲೂಯಿಸ್ ಡೋಬರ್ಮ್ಯಾನ್ ಮಾಡಿದವರು. ಅವರ ಕೆಲಸ ಏನಿದೆ, ರಾತ್ರಿ ಹೊತ್ತೆಲ್ಲ ಅವರು ತಿರುಗುವಾಗ ನಾಯಿಗೆ ಟೈಲ್ ಎಲ್ಲ ಇದ್ರೆ ಕಷ್ಟ ಆಗ್ತದೆ, ಕಿವಿ ಇದ್ರೆ ಯಾರಾದ್ರೂ ಕಿವಿ ಹಿಡಿದು ಎಳಿತಾರೆ. ಅವ್ರು ಏನ್ ಮಾಡಿದ್ರು, ಆ ನಾಯಿಯ ಟೈಲ್ ಅನ್ನು ಈ ಲೆವೆಲ್ ಸೆಕೆಂಡ್ ಜಾಯಿಂಟ್ಗೆ ಕಟ್ ಮಾಡಿದ್ರು, ಕಿವಿಯನ್ನು ಕಟ್ ಮಾಡಿದ್ರು. ಸೊ ಹಾಗಾಗಿ ಅಲ್ಲಿಂದ ಎಲ್ಲ ಡೋಬರ್ಮ್ಯಾನ್ಗೆ ಕಿವಿ ಮತ್ತೆ ಟೈಲ್ ಕಟ್ ಮಾಡಿ ಇರ್ತಾರೆ. ಸರ್, ನಾನು ಈಗ ಡೋಬರ್ಮ್ಯಾನ್ ನಾನು ನೋಡಿದ್ದೇನೆ, ಅದು ತುಂಬಾನೇ ಸ್ಪೀಡ್ ಮತ್ತೆ ಈ ಅದ್ರದ್ದು ಕ್ಲೇವರ್ನೆಸ್ ಅದೆಲ್ಲ ನೋಡೋದು ತುಂಬಾನೇ ಖುಷಿ ಆಗ್ತದೆ. ಅದು ಕ್ಲೇವರ್ನೆಸ್ ಬಗ್ಗೆ ನೋಡಿ, ಕ್ಲೇವರ್ನೆಸ್ ಹೇಗೆ ಹೇಳಿದ್ರೆ, ನೀವು ಅದೇ ನಾನು ಆಗ ಸೋಷಿಯಲೈಸೇಷನ್ ಹೇಳಿದೆ. ನಾಯಿಗೆ ನೀವು ಸೋಷಿಯಲೈಸೇಷನ್ ಮಾಡುವ ಹೊರಗಡೆ ರಸ್ತೆಗೆ ಹೋಗಿ ಇದು ರಸ್ತೆ, ಇದು ವೆಹಿಕಲ್ ಎಲ್ಲ ನೀವು ನಾಯಿ ಹೇಳಿಕೊಟ್ರೆ ನಾಯಿ ತನ್ನಷ್ಟಕ್ಕೆ ತಾನು ಕಲ್ತ್ಕೊಳ್ತದೆ. ಮತ್ತೆ ನಾಯಿಗಳು ಕೆಟ್ಟದಿಲ್ಲ. ಹಾಗಾಗಿ ನೋಡಿ, ನೀವಾಗ ಬರುವಾಗ ನಿಮ್ಗೆ ಹೆದರಿಕೆ ಆಗ್ತದೆ. ಈಗ ನಿಮ್ಮ ಪಕ್ಕದಲ್ಲೇ ನಿಂತಿದೆ, ನಿಮ್ಗೇನು ಮಾಡ್ತಾ ಇಲ್ಲ ಅಲ್ಲ ನಾಯಿ. ನೋಡಿ, ಮತ್ತೆ ವರ್ಕಿಂಗ್ ಗಾರ್ಡ್ ಡಾಗ್ಸ್ ಕೆಲಸ ಮನೆ ಕಾಯುವಂಥದ್ದು. ಅದು ಯಾರು ಬಂದ್ರು ಕಾಯ್ಬೇಕು. ಅದೇ ನಾವು ಆಗ ಬರುವಾಗ ಒಳಗೆ ಬರುವಾಗ ಸ್ವಲ್ಪ ನಮಗೆ ಕೂಡ ಎದುರಿಗೆ ಹೇಗೆ ಇಂಟರ್ವ್ಯೂ ಮಾಡುದು ಅಂತ. ಆದ್ರೆ ಈಗ ನಿಮ್ಮ ನೀವು ಹೇಳಿದ್ರೆ ಹೀಗೆ ತುಂಬಾ ಖುಷಿ ಆಗ್ತದೆ ಈ ತರ. ಓಕೆ ಸರ್, ಈಗ ಈ ಕಾಂಪಿಟೇಷನ್ಸ್ ಲೆವೆಲ್ಸ್ ಎಲ್ಲ ಹೋಗ್ತದೆ. ಹೌದು, ಬೇರೆ ಈಗ ಕಾಂಪಿಟೇಷನ್ ಈಗ ಬೇರೆ ಈಗ ನೀವು ಕೆಲವು ಜನರು ಹೇಳ್ತಾರೆ ನನಗೊಂದು ನಾಯಿ ಬೇಕು, ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ ಸರ್ ಈ ತರ ನಾಯಿ? ಹೌದು, ನನ್ನ ಹತ್ರ ನಾನು ಆ್ಯಕ್ಚುಲಿ ಇವನ್ ಪಪ್ಪೀಸು ಸೇಲ್ ಮಾಡ್ತೇನೆ. ಪ್ಲಸ್ ಜನರು ಊರು ಬಿಟ್ಟು ಎಲ್ಲಿಯಾದರೂ ರಜೆಯಲ್ಲಿ ಹೋಗೋದಾದ್ರೆ ನನ್ನ ಹತ್ರ ಇಲ್ಲೇ ಕನ್ನರ್ಪಾಡಿ ನನ್ನ ಹತ್ರ ಬೋರ್ಡಿಂಗ್ ಸೆಂಟರ್ ನಾನು ನನ್ನ ಫ್ರೆಂಡ್ ಮಾಡಿದ್ದೇವೆ. ನಮ್ಮ ಹತ್ರ ಸೊಫಿಸ್ಟಿಕೇಟೆಡ್ 8 ಕೆನಲ್ಸ್ ಉಂಟು. ಸೊ ರಜೆ ಟೈಮಲ್ಲಿ ಜನ ಎಲ್ಲಿ ಹೋದ್ರು ಅವ್ರ ನಾಯಿಗಳನ್ನ ನಾವು ನೋಡಿಕೊಳ್ತೇವೆ. ಬಟ್ ಅದೇ ಸೋಷಿಯಲೈಸ್ ನಾಯಿಗಳನ್ನು ಮಾತ್ರ, ಬುದ್ಧಿ ಕಲಿಸದೇ ಇದ್ದ ನಾಯಿಗಳನ್ನು ಖಂಡಿತ ತಗೊಳ್ಳೋದಿಲ್ಲ. ನೀವು ಮರಿಗಳು ಹಿಡಿದ್ರಿ, ಹೆಚ್ಚಾಗಿ ಜನರು ನನ್ನ ಹತ್ರ ಬರ್ತಾರೆ, ನನಗೆ ಆ ನಾಯಿ ಬೇಕು, ಈ ನಾಯಿ ಬೇಕು, ನನ್ನ ಮಗನಿಗೆ ನಾಯಿ ಬೇಕು, ಜರ್ಮನ್ ಶೆಪರ್ಡ್ ಬೇಕು. ಆದರೆ ನೋಡಿ, ಜರ್ಮನ್ ಶೆಪರ್ಡ್ ಇರುವಂಥದ್ದು ಇದು ಹರ್ಡಿಂಗ್ ಗ್ರೂಪ್ ಬರ್ತದೆ. ಆ ಕುರಿ ಕಾಯ್ಲಿಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು, ಮನೆ ಕಾಯ್ತದೆ. ಬಟ್ ನಾನೇನು ಮಾಡ್ತೇನೆ ಹೇಳಿದ್ರೆ, ಜನರಿಗೆ ರಿಕ್ವೈರ್ಮೆಂಟ್ ನೋಡ್ತೇನೆ. ಅವರ ರಿಕ್ವೈರ್ಮೆಂಟ್ ಏನು, ಆ ರಿಕ್ವೈರ್ಮೆಂಟ್ ಈಗ ಮಕ್ಕಳಿಗೆ ಆಡ್ಲಿಕ್ಕಾದ್ರೆ ಲ್ಯಾಬ್ರಡೋರ್, ಗೋಲ್ಡನ್ ರಿಟ್ರೀವರ್ ಅಂಥ ಬ್ರೀಡ್ಸ್ಗಳೆಲ್ಲ ಭಾಳ ಈಸಿ. ಅಥವಾ ಕೆಲವರು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅಪಾರ್ಟ್ಮೆಂಟ್ನವರಿಗೆ ಇಂಥ ದೊಡ್ಡ ಬ್ರೀಡ್ ತಗೊಂಡ್ರೆ ಸಾಕ್ಲಿಕ್ಕೆ ಕಷ್ಟ. ಸೊ ಅವರಿಗೆ ಟಾಯ್ ಬ್ರೀಡ್ಸ್ ಹೇಳಿ ಬರ್ತದೆ, ಈ ಪಗ್ ಮತ್ತು ಕಾಕರ್ ಸ್ಪ್ಯಾನಿಯಲ್ ಎಲ್ಲ ಅಂತ ಚಿಕ್ಕ ತಳಿಯ ನಾಯಿಗಳನ್ನು ಹೇಳ್ತೇನೆ. ಮತ್ತು ಕೆಲವರಿಗೆ ನಮ್ಮ ಸ್ಟೇಟಸ್ಗೆ ತಕ್ಕ ನಾಯಿ ಬೇಕು, ದೊಡ್ಡ ನಾಯಿ ಬೇಕು ಅಂಥದ್ದು ಬರುವಾಗ ಗ್ರೇಟ್ ಡೇನ್ ಉಳಿದದ್ದೆಲ್ಲ ಸೈನ್ ಬರ್ನಾಡ್ ಅದು ದೊಡ್ಡ ತಳಿಯ ನಾಯಿಗಳನ್ನು ಸಜೆಸ್ಟ್ ಮಾಡಿ ಮರಿಗಳು ತರಿಸಿಕೊಡ್ತಾರೆ. ಇನ್ನಷ್ಟು ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲ ನಮ್ಮ ವಿಶ್ವನಾಥ್ ಕಾಮತ್ ಅವರು ಕೂಡ ಕೊಡ್ತಾರೆ. ಆದರೆ ಅದಕ್ಕೆ ಮುನ್ನ ಒಂದು ಚಿಕ್ಕ ಬ್ರೇಕ್. This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore. La 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 la. ಬ್ರೇಕ್ ನಂತರ ಮತ್ತೆ ಪೆಟ್ಸ್ ಕಾಳಜಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಈಗ ಈ ಕೆಲವು ರಾಟ್ ವೀಲರ್ ನಾಯಿಗಳು ತುಂಬಾನೇ ಡೇಂಜರಸ್ ಹಾಗೆ ಹೀಗೆಲ್ಲ ಹೇಳ್ತಾರೆ, ಅದು ಹೇಗೆ ಸರ್? ನೋಡಿ, ರಾಟ್ ವೀಲರ್ ಒಂದು 10 ವರ್ಷ ಮೊದಲು ಡೇಂಜರಸ್ ಇತ್ತು. ಬಟ್ ಈ ಡಾಗ್ ಶೋಸ್ ಎಲ್ಲ ಬಂದಾಗ ನಾವೀಗ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಅವರು ಈ ಅಗ್ರೆಷನ್ ಇದ್ದ ಲೈನ್ ಅನ್ನು ಕಡಿಮೆ ಮಾಡಿಸಿ ಕ್ವಾಲಿಟಿ ಇದ್ದದನ್ನು ಬ್ರೀಡ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗಲೂ ಅಗ್ರೆಸಿವ್ ಇದೆ, ಈವನ್ ಡೋಬರ್ಮ್ಯಾನ್ ಅಗ್ರೆಸಿವ್ ಇದೆ. ಡೋಬರ್ಮ್ಯಾನ್ ಕೂಡ, ಬಟ್ ಆ ಅಗ್ರೆಷನ್ ಅನ್ನು ಕಂಟ್ರೋಲ್ ಮಾಡಬೇಕು. ಅದು ಯಾವ ತರ ಸರ್ ಕಂಟ್ರೋಲ್ ಮಾಡೋದು? ಟ್ರೈನಿಂಗ್ ಸೆಷನ್ ಅಲ್ಲಿ ಓನರ್ ನಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತಾನ, ನಾಯಿ ಅಷ್ಟೇ ಓನರ್ ಹೇಳಿದಾಗೆ ಕೇಳ್ತಾರೆ. ಸೊ ನಾವೀಗ ನಾಯಿಗೆ ಅವಾಗ ನನ್ನೊಟ್ಟಿಗೆ ಇಲ್ಲಿ ನಿಂತಿದ್ದಾನೆ, ಸೊ ಅವನಿಗೆ ಗೊತ್ತು ನಿಲ್ಲಿಸ್ತಿದ್ದಾರೆ, ಅರ್ಥ ಆಗ್ತದೆ. ಅದೇ ನಾನು ಅವನಿಗೆ ಬುದ್ಧಿ, ನನ್ನೊಟ್ಟಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಯಾರ ಏನು ಹಿಡಿದಿದ್ದಾರೆ ಯಾಕೆ ನಿಲ್ಬೇಕು ಅವ್ರು ಹೇಳಿದ್ದಾರೆ. ನೋಡಿ, ಅವನು ನಾನು ಹಿಡಿದ ಇಷ್ಟು ಸಪ್ರ ಚೈನಲ್ಲಿ ಹಿಡಿದಿದ್ದಾರೆ, ಏನು ದಪ್ಪದೇನು ಹಾಕಿಲ್ಲ. ಸರಿ, ಇವರ ಹೆಸರು ಹೇಗೆ ಸರ್? ಅವನ ಹೆಸರು ಬಾಂಡ್ ಅಂತೇಳಿ. ಅವ ಆಲ್ ಇಂಡಿಯಾ ಚಾಂಪಿಯನ್. ಪ್ಲಸ್ ಕಳೆದ ವರ್ಷ ಗೋವಾದಲ್ಲಿ ನಡೆದ ಡಾಗ್ ಶೋ ಅಲ್ಲಿ ಡೋಬರ್ಮ್ಯಾನ್ ಸ್ಪೆಷಾಲಿಟಿಯಲ್ಲಿ 8th ಪ್ಲೇಸ್ ಹೊಡೆದಿದ್ದಾನೆ ಗೋವಾ ಚಾಪ್ಟರ್ ಅಲ್ಲಿ. ಪ್ಲಸ್ ಕೊಟ್ಟಾಯಂ ಅಲ್ಲಿ 3rd ಬೆಸ್ಟ್ ಇನ್ ಶೋ ಹೊಡೆದಿದ್ದಾನೆ. ಮತ್ತೆ ಮಂಗಳೂರಲ್ಲಿ 8th ಬೆಸ್ಟ್ ಇನ್ ಶೋ ಕರಾವಳಿ ಕೆನೈನ್ ಕ್ಲಬ್ ವತಿಯಿಂದ ನಡೆದ ಶೋ ಅಲ್ಲಿ. ಸರ್, ಈಗ ನಾಯಿ, ಈಗ ಡಾಬರ್ಮ್ಯಾನ್ ನಾಯಿ
ಅದನ್ನು ನೋಡುವಾಗನೇ ಒಂದು ಹೆದರಿಕೆ ಆಗ್ತದೆ. ಹೌದು, ಈ ಕಾಂಪಿಟೇಷನ್ ಅಲ್ಲೆಲ್ಲ ಹೋಗುವಾಗ ಬೇರೆ ನಾಯಿಗಳೆಲ್ಲ ಬರ್ತದೆ, ಅದನ್ನ ನೋಡಿ ಏನಾದ್ರು ತುಂಬಾನೇ ಅಗ್ರೆಸಿವ್ ಆಗ್ಲಿಲ್ವಾ? ಅಲ್ಲ, ಅದೇ ನಾನು ಹೇಳಿದೆ ಅಲ್ಲ, ಸೋಷಲೈಸೇಷನ್. ಓಕೆ. ಈಗ ನಾವು ರಸ್ತೆಗೆ ಹೋಗುವಾಗ ನಾಯಿ, ಬಸ್, ವೆಹಿಕಲ್, ಸೊ ಅದೆಲ್ಲ ಸೌಂಡ್ಗಳನ್ನೆಲ್ಲ ನೋಡಿ ಆ ನಾಯಿ ಅದು ನನಗೆ ಸಂಬಂಧಪಟ್ಟದಲ್ಲ ಅಂತ ಹೇಳಿ ಸೆಲ್ಫ್ ಕಂಟ್ರೋಲ್ ಡೆವಲಪ್ ಮಾಡ್ತಾರೆ. ಓಕೆ. ಸೊ ಅದು ಮಾಡಿದ ಮೇಲೆ ಶೋ ಹೋಗೋದು. ಮತ್ತು ಶೋ ಹೋದಲ್ಲಿ ಈ ಅಗ್ರೆಸಿವ್ ಜಾಸ್ತಿ ಇದ್ದರೆ ನಾಯಿಗಳನ್ನು ಡಾಕ್ಟರ್ ಜಡ್ಜಸ್ ಇಮಿಡಿಯೇಟ್ ಆಗಿ ಡಿಸ್ಕಾರ್ಡ್ ಮಾಡ್ತಾರೆ. ಓಕೆ. ಜಡ್ಜ್ ನಾಯಿಯನ್ನು ಮುಟ್ಟುವಾಗ ನಾಯಿ ಮುಟ್ಲಿಕ್ಕೆ ಬಿಡಬೇಕು, ಬಿಡ್ಲಿಲ್ಲ ನಾಯಿ ಅಲೌ ಮಾಡೋದು. ಸರ್, ಈಗ ಈ ಕಾಂಪಿಟೇಷನ್ಗೆ ಯಾವ ಥರ ಮಾರ್ಕಿಂಗ್ ಎಲ್ಲ ಆಗ್ತದೆ ಸರ್? ಈಗ ಜಡ್ಜ್ಮೆಂಟ್ ಹೇಗೆ ಕೊಡ್ತಾರೆ ಸರ್ ಈಗ ನಾಯಿಗಳಿಗೆ? ನೋಡಿ, ಜಡ್ಜ್ಮೆಂಟ್ ಹೇಳಿದರೆ ಬೇಸಿಕಲಿ ಅಲ್ಲಿ ಡೋಬರ್ಮ್ಯಾನ್ ಬ್ರೀಡ್ ಇದ್ದರೆ ಎಲ್ಲ ಆ ಏಜ್ ವೈಸ್ 3 ರಿಂದ 6 ತಿಂಗಳ ತನಕ, 4 ರಿಂದ 6 ತಿಂಗಳು, 6 months ಆ್ಯಂಡ್ 12 months, ಹಾಗೆ 18 ತಿಂಗಳ ಏಜ್, ಆ ಇಂಟರ್ಮೀಡಿಯೇಟಲ್ಲಿ ಏಜ್ ಗ್ರೂಪ್ಸ್ ಉಂಟು. ಆ ಗ್ರೂಪ್ ವೈಸಲ್ಲಿ ಸೆಟ್ ಮಾಡ್ತಾರೆ. ಸೊ ಅದರಲ್ಲಿ ಈಚ್ ಗ್ರೂಪಲ್ಲಿ ಬೆಸ್ಟ್ ನಾಯಿಯನ್ನು ಸೆಲೆಕ್ಷನ್ ಮಾಡಿ ಸಪ್ರೇಟ್ ಇಟ್ಟು ಆಮೇಲೆ ಅದರಲ್ಲಿ CC ಅಂತ ಕೊಡ್ತಾರೆ. ಇದು ಫ್ಯೂಚರ್ ಚಾಂಪಿಯನ್ ಆಗಲಿಕ್ಕೆ ಆ ನಾಯಿ ಬರುತ್ತೆ. ಸೊ ಅಂಥದ್ದು 3 CC ಸಿಕ್ಕಿದ್ರೆ ನಾಯಿ ಇಂಡಿಯನ್ ಚಾಂಪಿಯನ್ ಆಗ್ತದೆ. ಓಕೆ. ಸೊ CC ಸಿಕ್ಕಿದ ನಾಯಿ ಉಳಿದ ಗ್ರೂಪಲ್ಲಿ ವಿನ್ ಆದ ನಾಯಿಗಳನ್ನು ಸೆಲೆಕ್ಟ್ ಮಾಡಿ ಬೆಸ್ಟ್ ಆಫ್ ಬ್ರೀಡ್ ಅಂತ ಸೆಲೆಕ್ಟ್ ಮಾಡ್ತಾರೆ. BOB, ಬೆಸ್ಟ್ ಆಫ್ ಬ್ರೀಡ್ ಬಂದ ನಾಯಿ ಚಾಂಪಿಯನ್ಶಿಪ್ಗೆ ಬಂದು ಅದರಲ್ಲಿ ಟಾಪ್ 8 ಡಾಗ್ಸ್ ಪ್ಲೇಸ್ಮೆಂಟ್ ಆಗ್ತದೆ. ಸರ್, ನನಗೆ ಪ್ರಶ್ನೆ ಉಂಟು. ಈ 22 ವರ್ಷದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಖುಷಿಯ ಒಂದು ಟೈಮ್ ಇರ್ತದಲ್ಲ ಸರ್, ಅದು ಹೇಗೆ ಹೇಳ್ತಾರೆ ಸರ್? ಒಂದು ಯಾವುದು ಒಂದು ಖುಷಿ, ತುಂಬಾನೇ ಖುಷಿಯಾಗಿದೆ ನಾಯಿಗಳಿಂದ ನನಗೆ ಇಷ್ಟು ಆಯಿತು. ನಾನು ಇವಾಗ ಕೊಟ್ಟಾಯಮಲ್ಲಿ 3rd ಬೆಸ್ಟ್ ಶೋ ಹೊಡೆದ ಮೂಮೆಂಟ್, ಬಟ್ ಆ ಹೊಡೆದ ಮೂಮೆಂಟ್ ಆ್ಯಕ್ಚುಲಿ ನನ್ನ ಲೈಫಿನಲ್ಲಿ ಅತಿ ಬೇಜಾರಿನ ಸಂಗತಿ. ಆ ದಿವಸ ನಾನು ನಾಯಿಗಳನ್ನು ಶೋಗೆ ಕರ್ಕೊಂಡು ಹೋಗುವಾಗ ನನ್ನ ಮನೆಯಲ್ಲಿದ್ದ ಪಗ್ ನಾಯಿಗಳನ್ನು ಕಳ್ಳತನ ಮಾಡಿದ್ರು. ನಾನು ವಾಪಸ್ ಬರ್ಲಿಕ್ಕೆ ಹೊರಡುವಾಗ ನನ್ನ ಫ್ರೆಂಡ್ಸ್ ಆದ ರಕ್ಷಿತ್ RK ರಾವ್ ಅವರು ಬೇಡ, ಹೋಗು, ಚಾನ್ಸ್ ಇದೆ ಹೇಳಿದ್ರು. ಅಲ್ಲಿ ಹೋದದ್ದು ನನ್ನ ಲಕ್, ಅಲ್ಲಿ ನಾಯಿ 3rd ಬೆಸ್ಟ್ ಶೋ ಆಯಿತು, ಪ್ಲಸ್ ರಿಸರ್ವ್ ಬ್ರೀಡ್ ಇನ್ ಇಂಡಿಯಾ ಆಯಿತು. ದುಃಖದಲ್ಲಿ ಖುಷಿಯಾದಂಥ ಸಂಗತಿ ಬರಲಿಕ್ಕೆ ಆಗೋದಿಲ್ಲ. ಸರ್, ಈಗ ನಾನು ಈಗಷ್ಟೇ ನೋಡಿದೆ, ಈ ನಾಯಿಗಳಿಗೆ ಯಾವ ಲ್ಯಾಂಗ್ವೇಜ್ ಸರ್? ಈಗ ನೀವು ಲ್ಯಾಂಗ್ವೇಜ್ ಯೂಸ್ ಮಾಡೋದು ಇಂಗ್ಲೀಷೇ, ಅದು ಹೇಗೆ ಸರ್? ಅದು ಇಂಗ್ಲೀಷ್ ಕನ್ನಡ ಮಿಕ್ಸಪ್ ಹೇಗೆ ಸರ್? ಅಲ್ಲ, ಇಂಗ್ಲೀಷ್ ಯಾಕೆ ಅಂತ ಹೇಳಿದ್ರೆ ಈ ಬೇಸಿಕ್ ಕಮಾಂಡ್ಸ್ ಕಮ್, ಸಿಟ್, ಸ್ಟ್ಯಾಂಡ್, ಗೋ ಎಲ್ಲ ಇಂಗ್ಲೀಷಲ್ಲಿ ಈಸಿಯಾಗಿ ಮನೆಯಲ್ಲಿ ಎಲ್ಲರ ವೊಕ್ಯಾಬ್ಯುಲರಿ ಸೇಮ್ ಇರ್ತದೆ. ಇಲ್ಲದಿದ್ದರೆ ಒಬ್ಬ ಬಾ, ಬಾರ, ಬಲ್ಲಂಬೆ, ಹೋಗ, ಸೊ ನಾಯಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಬೇಸಿಕ್ ಆಗಿ ಕಾಮನ್ ವರ್ಡ್ ಎಲ್ಲರೂ ಯೂಸ್ ಮಾಡಿದ್ರೆ ನಾಯಿಗೆ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗ್ತದೆ, ನಾಯಿ ಗ್ರಾಸ್ಪಿಂಗ್ ಫಾರ್ ಫಾಸ್ಟ್ ಆಗಿ, ನಿಮಗೆ ಟ್ರೈನಿಂಗ್ ಈಸಿ ಆಗ್ತದೆ. ಸೊ ಇಂಗ್ಲೀಷ್ ಈಗ ಎಲ್ಲ ಕಡೆ ಇಟ್ಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್, ಸೊ ಕಲಿಸ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಓಕೆ. ಓಕೆ ಸರ್, ಈಗ ನಾನೊಂದು ಪ್ರಶ್ನೆ, ಇದಿಷ್ಟು ನಾಯಿ ಇದೆಯಲ್ಲ ಸರ್, ಈಗ ಡಾಬರ್ಮ್ಯಾನ್ ಇಷ್ಟು ನಾಯಿ ಇದೆ, ಯಾವುದು ತುಂಬಾ ಜೋರು ಅಂತ ಗೊತ್ತೈತೆ ಸರ್? ಯಾವುದು ತುಂಬಾ ಜೋರು? ನೋಡಿ, ಜೋರ್ ಅಂತ ಯಾವುದಿಲ್ಲ, ಬಟ್ ನಾಯಿ ಬ್ರೀಡ್ಗಳಲ್ಲಿ ಎಲ್ಲ ಗಾರ್ಡಿಂಗ್ ಡಾಗ್ಸ್ಗಳಲ್ಲಿ ಹೆಣ್ಣು ನಾಯಿ ಆ್ಯಕ್ಚುಲಿ ಜೋರ್. ಓಕೆ. ಸೊ ಹೆಣ್ಣು ನಾಯಿ ಒಮ್ಮೆ ಎದ್ದು ಹೊಗಳಿಕೆ ಹೇಳಿದ್ರೆ ಗಂಡು ನಾಯಿ ಅದ್ರ ಒಟ್ಟಿಗಿರುವಂಥದ್ದು ಪುನಃ ಎದ್ದು ಹಾರ್ಲಿಕ್ಕೆ. ಈ ಸಿಂಪಲ್, ನೀವು ಈ ಕಾಲೇಜ್ ಏರಿಯಾಗಳಲ್ಲಿ ನೋಡುವ ಈ ಹುಡುಗರಲ್ಲಿ ಹೊಣ್ಣಲ್ಲಿದ್ರು ಶೋ ಮಾಡ್ತೀವಿ, ನಾಯಿಗಳಲ್ಲಿ ಸೇಮ್ ಸೈಕಲ್. ಹೆಣ್ಣು ನಾಯಿ ಜಸ್ಟ್ ಟ್ರಿಗರ್ ಮಾಡಿದ್ರೆ ಆಯ್ತು, ಮತ್ತೆ ಅವ್ರು ಇದು ಮಾಡ್ತಾರೆ. ಬಟ್ ಗಾರ್ಡಿಂಗ್ ವೈಸ್ ಹೆಣ್ಣು ನಾಯಿ ಜಾಸ್ತಿ. ಮತ್ತು ಈ ಜೋರ್ ನಾಯಿ ಹೇಗೆ ಹೇಳ್ತಾರೆ, ಈ ನಾಯಿಗಳು ದೇ ಲಿವ್ ಇನ್ ಅ ಪ್ಯಾಕ್. ಪ್ಯಾಕ್ ಮೆಂಟಾಲಿಟಿ ನಮ್ಮ ಈ ಆನೆಗಳಲ್ಲಿ ಇರ್ತಾರೆ, ಸ್ಟ್ರಾಂಗರ್ ರೂಲ್ಸ್ ದ ಪ್ಯಾಕ್. ಗಟ್ ಜೋರಿದ ನಾಯಿ ಯಾವ, ಇಡೀ ಪ್ಯಾಕ್ ಅನ್ನು ಯಾವ ನಾಯಿ ಕಮಾಂಡ್ ಮಾಡ್ತದ ಆ ನಾಯಿ ಜೋರ್, ಉಳಿದ ಅದನ್ನು ಫಾಲೋ ಮಾಡ್ತದೆ. ಬಟ್ ಇವುಗಳಲ್ಲಿ ಜಗಳ ಆಗ್ತದೆ, ನಾನು ಸ್ಟ್ರಾಂಗ್, ನನ್ನ ಪ್ಯಾಕ್ ರೂಲ್ ಮಾಡಿ, ಬಟ್ ನಾವು ಓನರ್ ಆದವರು ಅದನ್ನು ಸೂಪರ್ಸೀಡ್ ಮಾಡಿ ಅವ್ರಿಗೆ ಆ ಥರ ಮಾಡ್ಲಿಕ್ಕೆ ಬಿಡದೇ ಇದ್ರೆ ಬಟ್ ಶಾಂತಿಯುತವಾಗಿ ಇರ್ತಾರೆ, ಇಲ್ಲಾಂದ್ರೆ ಯಾವಾಗಲೂ ಜಗಳ ಇರ್ತದೆ. ಸರ್, ಈಗ ಈಗ ಇಷ್ಟು ನಾಯಿ ಇದೆ ಸರ್, ಇಷ್ಟು ನಾಯಿಯಲ್ಲಿ ನೀವು ಒಂದು ನಾಯಿಗೆ ತುಂಬಾ ಪ್ರೀತಿ ತೋರಿಸಿದ್ರೆ ಇನ್ನೊಂದು ನಾಯಿಗೆ ಬೇಜಾರಾಗುವ ಸಂಗತಿಗಳಲ್ಲಿ ಇದೆಯಾ? ಖಂಡಿತ ಇದೆ. ಈಗ ಹೆಚ್ಚಿನ ಮನೆಗಳಲ್ಲಿ ನೋಡಿ, ನಿಮ್ಮಲ್ಲಿ ಈಗ ಒಂದು ಹೊಸ ಮರಿ ಬಂತ ಹೇಳಿದ ಕೂಡ ಹಳೆ ನಾಯಿ ಅದನ್ನು ಹಿಡಿಯಿತು, ಕಚ್ಚಿತು ಹೇಳಿ ನಮಗೆ ತುಂಬ ಕಂಪ್ಲೇಂಟ್ ಬರ್ತದೆ. ಯಾಕೆ ಹೇಳಿದ್ರೆ ಮನುಷ್ಯರಲ್ಲಿರುವ ಜಲಸಿನ ಸೇಮ್ ಪ್ರಾಣಿಗಳಲ್ಲಿ ಇದೆ. ಈಗ ಕೆಲವು ಮನೆಗಳಲ್ಲಿ ಚಿಕ್ಕ ಮಗು ಆಯ್ತು ಹೇಳಿದ ಕೂಡ ಅದರ ಮೊದಲಿದ್ದ ದೊಡ್ಡ ಮಗುವಿಗೆ ಹೊಟ್ಟೆಗೆ ಇಚ್ಛಾಗ್ತದೆ, ಸ್ವಲ್ಪ ಡಲ್ ಆಗ್ತದೆ, ಸೇಮ್ ಪಾಲಿಸಿ. ಹಾಗೆ ಹೇಗೆ ಕ್ರಮ ಹೇಳಿದೆ, ಫಸ್ಟ್ ನಿಮ್ಮ ಹಳೆ ನಾಯನ್ನು ಮಾತಾಡಿ ಅವರಿಗೂ ಮುಟ್ಟಿ ಆಮೇಲೆ ಚಿಕ್ಕ ಮರಿ ಹತ್ರ ಹೋಗಿ, ಸೊ ಆಗ ಅವುಗಳು ಏನು ಸೊ ಅರ್ಥ ಆಗ್ತದೆ, ಆಮೇಲೆ ಸೆಟ್ ಆಗ್ತದೆ. ಸರ್, ಇದರ ಫುಡ್ ಬಗ್ಗೆ ಏನು ಹೇಳ್ತೀವಿ ಸರ್? ಡೀಟೇಲ್ಡ್ ಆಗಿ ಫುಡ್ ಯಾವ ಥರ
ನೋಡಿ ಈಗ ಮರಿಗಳಿರುವಾಗ ಈ ನಮ್ಮ ಚಿಕ್ಕ ಮಗು ಇದ್ದಾಗ ಹ್ಮ್. ಅವುಗಳು ತಿನ್ನುವುದು, ಮಲಗುದು, ಮೋಷನ್ ಮಾಡೋದು. Correct. ಸೊ ಮರಿ ಏಜ್ ದೊಡ್ಡದಾದಾಗೆ ಫೀಡಿಂಗ್ ಕಡಿಮೆ. ಫಸ್ಟ್ ಇನಿಷಿಯಲ್ ಪಪ್ಪಿ ಸ್ಟೇಜಲ್ಲಿ ನಿಮಗೆ 1-2 ತಿಂಗಳು 6-7 ಫೀಡ್ ಕೊಡಬೇಕಾಗ್ತದೆ. ಹ್ಮ್. ಮರಿ ದೊಡ್ಡದಾದಾಗೆ ಒಂದೊಂದು ಫೀಡ್ ಕಡಿಮೆ ಮಾಡಿ, ಮರಿಗೆ 6 ತಿಂಗಳಾದಾಗ 2-3 ಫೀಡ್. ಆಮೇಲೆ 1 ವರ್ಷ ಆದಾಗ ನೋಡಿ ಹೆಚ್ಚಿನವರು 1 ಫೀಡ್ ಹೇಳ್ತಾರೆ. ಆದರೆ ನಾನು ಹೇಳ್ತೇನೆ ನೋಡಿ, ನಮ್ಗೆ ಹೇಗೆ ಒಂದೇ ಸರಿ ತಿಂದಾಗ ಹೊಟ್ಟೆ ಕಷ್ಟ ಆಗ್ತದೆ. ಅದರ ಬದಲು ಬೆಳಿಗ್ಗೆ 1 ಫೀಡ್ ಕೊಡಿ, ಸಾಯಂಕಾಲ 1 ಫೀಡ್ ಕೊಡಿ. ಮತ್ತು ಸಾಯಂಕಾಲ ಫೀಡ್ ಕೊಟ್ಟರೆ ನಾಯಿ ಹೊಟ್ಟೆ ತುಂಬಿ ಮಲಗ್ತದೆ ಹೇಳಿ ತುಂಬ ಜನ ಹೇಳೋದು ನನಗೂ ಗೊತ್ತಿಲ್ಲ. ಬಟ್ ನನ್ನ ಮನೇಲಿ ಇಷ್ಟ ತನಕ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಸರ್ ಈಗ ಈ ಫುಡ್ ಎಲ್ಲ ಹಾಕ್ತಿರಲ್ಲ ಸರ್, ಈಗ ಒಟ್ಟಿಗೆ ಹಾಕ್ತೀರಾ? ಇಲ್ಲ, ನಾನು ನಮ್ಮ ನಾಯಿಗಳಿಗೆ ಅವರವರಿಗೆ ಯಾವ್ದು ಹೇಳಿ ಗೊತ್ತುಂಟು. ಸೊ ನಾವು ಅಲ್ಲಿ ತಟ್ಟೆಯಲ್ಲಿ ಫುಡ್ ಹಾಕಿದ ತಕ್ಷಣ ಹೊರಗಡೆ ಇದ್ರು, ಗೋ ಇನ್ಸೈಡ್ ಹೇಳಿದ್ರು ಅವರವರ ಗುಡಿಗೆ ಅವ್ರು ಹೋಗ್ತಾರೆ. ಓಕೆ ಓಕೆ ಓಕೆ, ಹಾಗೆ ಹೌದು. ಡಿಸಿಪ್ಲೈನ್ಡ್ ಡಿಸಿಪ್ಲಿನ್ ಆಗಿದೆ. ಹಾಗೆ, ಓಕೆ ಓಕೆ ಸರ್. ಅದೇ ಈಗ ಈ ನಾಯಿಗಳನ್ನು ತುಂಬಾನೇ ಡಿಸಿಪ್ಲೈನ್ ಮಾಡಬೇಕಾದ್ರೂ ಕೂಡ ನೀವು ಅದೆಷ್ಟು ಟ್ರೈನಿಂಗ್ ಕೂಡ ಮಾಡಬೇಕು. ಅಲ್ಲ, ನನ್ನ ಟ್ರೈನಿಂಗ್ ನಾನು ಬೇಸಿಕ್ಲಿ ಅವ್ರನ್ನ ತುಂಬ ಪ್ರೀತಿ ಮಾಡ್ತೇನೆ. Okay. ಆ ಪ್ರೀತಿಯಿಂದಾಗಿ ಅವರಿಗೆ ಓನರ್ ಏನು ಬೇಕು ಹೇಳಿದ್ರೆ ಅವ್ರು ತುಂಬ ಈಸಿಯಾಗಿ ಗ್ರಾಸ್ ಮಾಡಿಕೊಡ್ತಾರೆ ಅಷ್ಟೇ. ಮತ್ತೆ ನೋಡಿ, ಹೆಚ್ಚಿನವರು ಟ್ರೈನಿಂಗ್ ಹೇಳ್ತಾರೆ, ನನ್ನ ನಾಯಿ ಏನು ಮಾಡೋದಿಲ್ಲ, ಏನು ಕಲೀಲಿಲ್ಲ. ಅವ್ರ ದಯವಿಟ್ಟು ಆ ನಾಯಿಗೆ ಏಜ್ ಕೇಳಿ. ಆಗ ನಾಯಿಗಳಿಗೆ ಆಗ 5 ತಿಂಗಳು 6 ತಿಂಗಳು ಅದು ಮರಿಗಳಲ್ಲಿ ಹುಡುಗಾಟಿಕೆ ಜಾಸ್ತಿ. ನಾಯಿಗೆ ಮೆಚುರಿಟಿ ಬರೋದು 1 ವರ್ಷದ ನಂತರ. ಸೊ ಅಷ್ಟೊತ್ತಾಗ ನಾಯಿಗೂ ಕಲೀಲಿಕ್ಕೆ ಪೇಷನ್ಸ್ ಕೊಡಿ. ಜನರು ಪೇಷನ್ಸ್ ಇಲ್ಲ, ನಾಯಿ ಹೊಡಿತಾರೆ, ಬಡಿತಾರೆ. ಬಡ್ದು ನಾಯಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ನೀವು ಪ್ರೀತಿಯಿಂದ ಹೇಳಿ, ನಾಯಿಗಳು ಆದಷ್ಟು ಬೇಗ. ಸರ್ ಈಗ ಈ ನಾಯಿಗಳಿಗೆ ಒಂದು ಈ ಡಾಬರ್ಮ್ಯಾನ್ ಲೈಫ್ ಸ್ಪ್ಯಾನ್ ನೋಡಿ, ಜನರಲ್ ಆಗಿ ನಾಯಿಗಳ ಲೈಫ್ ಸ್ಪ್ಯಾನ್ 10ರಿಂದ 12 ವರ್ಷ. ಆದರೆ ನನ್ನ ಫಸ್ಟ್ ಡೋಬರ್ಮ್ಯಾನ್ 18 ವರ್ಷ ಬದುಕಿದೆ. ಓಕೆ, 18 ವರ್ಷ. ಹೌದು. ಸೊ ಲೈಫ್ ಸ್ಪ್ಯಾನ್ ಹೇಳಿದ್ದು ನೀವು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿ. ಯಾಕೆ ಅವಳಿಗೆ ಹುಷಾರಿಲ್ಲದಿದ್ದಾಗ ಟೈಮ್ ಟು ಟೈಮ್ ಎಲ್ಲ ಟ್ರೀಟ್ಮೆಂಟ್ ಮಾಡಿದ ಕಾರಣ ಆರಾಮದಲ್ಲಿ ಬದುಕಿದೆ. ಎಂಜಾಯ್ ಹೋಲ್ ಲೈಫ್. ಸರ್ ಈಗ 18 ವರ್ಷ ಬದುಕಿತ್ತು, ಆ ನಾಯಿ ಮೇಲೆ ತುಂಬಾನೇ ಒಂದು ಪ್ರೀತಿ ಇರ್ಬೋದು ಸರ್, ನಮ್ಮ ಮುಖದಲ್ಲಿ ಗೊತ್ತಾಗ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅಲ್ಲ, ಅದು ನಾನು ಸಾಕಿದ ಫಸ್ಟ್ ನಾಯಿ. ಲಾಸ್ಟಿಗೆ ಅವಳಿಗೆ 18 ವರ್ಷ ಆದಾಗ ಕ್ಯಾಟ್ರಾಕ್ಟ್ ಆಯಿತು, ಮತ್ತು ಹಿಂದಿನ ಕಾಲಿನಲ್ಲಿ ಬಲಗಳು, ಪ್ಲಸ್ ಇದು ಕಿಡ್ನಿ ಫೇಲಿಯರ್ ಆಯಿತು. ಆಮೇಲೆ ನಮ್ಮ ಡಾಕ್ಟ್ರು ಪಶುವೈದ್ಯ ಹೇಳಿದ್ರು, ಇನ್ನು ಟ್ರೀಟ್ಮೆಂಟ್ ಮಾಡಿದರೆ ಆಗುವುದಿಲ್ಲ, ಯು ಆರ್ ಜಸ್ಟ್ ಟಾರ್ಚರಿಂಗ್ ದ ಡಾಗ್ ಹೇಳಿ. ಆಮೇಲೆ ಮರ್ಸಿ ಕಿಲ್ಲಿಂಗ್ ಮಾಡಬೇಕಾದ್ರೆ ಅದು ಸ್ವಲ್ಪ ಹೇಳಿಸುವಾಗ ಈಗಲೂ ನೆನಪು ಬರ್ತದೆ. ಸರ್ ಆ ನಾಯಿ ಹೆಸರು ಏನು ಸರ್? ಅವಳ ಹೆಸರು ಬ್ರೌನಿ ಅಂತ ಹೇಳಿ. ಓಕೆ ಓಕೆ ಸರ್. ಈಗ ಒಂದೊಂದು ನಾಯಿಗೆ ಒಂದೊಂದು ಹೆಸರು ಇಟ್ಟಿದ್ರು ಸರ್, ಅದಕ್ಕೆ ಯಾವ ಥರ ರೀಸನ್ ಸರ್ ಅದು ಕೊಡ್ಬೋದು ಸರ್? ಅದು ಈಗ ಒಂದು ಬ್ರೌನಿ ಅಂತ ಇಟ್ಟಿದ್ರಿ, ಯಾಕೆ ಸರ್ ರೀಸನ್? ಕೆಲವೆಲ್ಲ ನೋಡಿ, ಬ್ರೌನಿ ನಾನು ಆ್ಯಕ್ಚುಲಿ ಫಸ್ಟ್ ನಾಯಿಗೆ ಇಟ್ಟ ಹೆಸರು ಬ್ರೌನಿ ಅಂತ. ಅಲ್ಲಿಂದ ನಾನು ಎಲ್ಲ ನಾಯಿಗಳ ಹೆಸರು ಅಕ್ಷರ ಬಿ ಇಂದಲೇ ಬಂದಿದೆ. ಓಕೆ. ಬ್ರೌನಿ ಆದಮೇಲೆ ನನ್ನ ಹತ್ರ ಅವಳ ಮಗ ಇದ್ದ ಬಾಬಿ ಹೇಳಿ, ಆಮೇಲೆ ಬ್ರ್ಯಾಂಡಿ ಅಂತ ಇತ್ತು, ಆಮೇಲೆ ಈಗ ಇರುವಂಥದ್ದು ಬಾರ್ಬಿ. ಬಾರ್ಬಿ ಹೇಳಿದ್ರೆ ನೋಡಿ ನಿಮ್ಗೆ ಗೊತ್ತು, ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್. ಓಕೆ, ಹೌದು. ಬಾಂಡ್ ಹೇಳಿದ್ರೆ ಅಟ್ಯಾಚ್ಮೆಂಟ್. ಈಗ ಇನ್ನೊಂದು ಬೇಲಿ. ಬೇಲಿ ಇಸ್ ಅ ವೆರಿ ಬ್ಯೂಟಿಫುಲ್ ಗರ್ಲ್. ಸೊ ಆ ಥರ ನಾನು ಮೀನಿಂಗ್ ನೋಡಿ ಆ ಅಕ್ಷರದಲ್ಲಿ ಮೀನಿಂಗ್ ಇಡ್ತಾ ಇದ್ದೆ. ಓಕೆ ಓಕೆ ಸರ್. ಈಗ ಕೆಲವರು ಈಗ ತುಂಬಾನೇ ಈಗ ಒಂದು 4-5 ವರ್ಷ ಸಾಕ್ತಾರೆ ಮನೆಯಲ್ಲಿ, ಅವರಿಗೆ ಒಂದು ಫ್ಲ್ಯಾಟಿಗೆ ಶಿಫ್ಟ್ ಆಗ್ತಾರೆ ಒಂದು ಮನೆಗೆ. ಆದರೆ ಅಲ್ಲಿ ಆ ನಾಯಿಗಳನ್ನು ಬೇರೆ ಯಾವುದಾದ್ರು ಮನೆಗೆ ಬಿಟ್ಟು ಹೋಗ್ತಾರೆ, ಆವಾಗ ನಾಯಿಗಳಿಗೆ ತುಂಬ ಬೇಜಾರಾಗ್ತದೆ. ನೋಡಿ, ಅದಕ್ಕೆ ನಾನು ಇವತ್ತು ನಾನು ಬೋರ್ಡಿಂಗ್ ಮಾಡ್ತೇನೆ ಹೇಳಿದ್ದೆ. ಬೋರ್ಡಿಂಗಲ್ಲಿ ಏನು ಹೇಳಿದೆ, ಇಟ್ಟಾಗ ನಾಯಿಗಳಿಗೆ ಸಪ್ರೇಷನ್ ಎನ್ಸೈಟಿ ಹೇಳಿದ್ರು. ಓನರನ್ನು ಬಿಟ್ಟು ಅವುಗಳು ಇರ್ಲಿಕ್ಕೆ ಕೇಳೋದಿಲ್ಲ. ನೀವು ಕೆಲವು ಮನೆಗಳಲ್ಲಿ ನೋಡಿ, ನಾಯಿ ಓನರ್ ಇಲ್ಲದೆ ತುಂಬ ಹೂಳಿಡುವುದು, ಆಫ್ ಫೀಡ್ ಆಗೋದು, ಅದೆಲ್ಲ ಕಾಮನ್. ಓಕೆ ಸರ್. ಸೊ ನಾಯಿಗಳಿಗೆ ನಮ್ಮ ಹಾಗೆ ಇಮೋಷನ್, ಫೀಲಿಂಗ್ಸ್ ಎಲ್ಲ ಉಂಟು. ಸರ್ ಈಗ ನಾವು ಪ್ರೋಗ್ರಾಮ್ನ ಎಂಡಿಗೆ ಬಂದಿದ್ದೇವೆ ಸರ್. ಈಗ ಲಾಸ್ಟಿಗೆ ನಮ್ಮ ಕಸ್ಟಮರ್ಸ್ಗಳಿಗೆ ಯಾವುದು ನಾಯಿ ತುಂಬ ಪ್ರೀತಿ ಇರ್ತದೆ, ಅವರಿಗೆ ಏನು ಟಿಪ್ಸ್ ಹೇಳ್ತೀರಿ ಸರ್? ಯಾವ ಥರ ಟಿಪ್ಸ್ ಕೊಡ್ತೀರಿ? ನೋಡಿ, ನಾಯಿಯನ್ನು ಅದೇ ರೀತಿ ಆ ಪ್ರೀತಿಯಿಂದ ಸಾಕಿ, ಅದಕ್ಕೆ ಟೈಮ್ ಟು ಟೈಮ್ ಆಹಾರ, ನೀರು ಕೊಡಿ. ನಿಮ್ಮಾಗೆ ಅಂತ ಹೇಳಿದ್ರೆ ಅದನ್ನು ತಪ್ಪು ಮಾಡಿದೆ ಅಂತ ಹೇಳಿದರೆ ಅದನ್ನೊಂದು ಕೋಣೆಯಲ್ಲಿ ಕುಡಿಯೋಕ್ಕೆ ಹುಡಿಬೇಡಿ. ಅದು ಗೊತ್ತಿಲ್ಲದೆ ತಪ್ಪು ಮಾಡುವಂಥದ್ದು. ಸೊ ನೀವು ಪ್ರೀತಿ ತೋರಿಸಿ ಆ ತಪ್ಪು ಏನು ಮಾಡ್ತದೆ, ಆ ಚಪ್ಪಲ್ ಹರಿತ ಅಥವಾ ಬೇರೆ ಏನಾದ್ರು ಇದು ಮಾಡಿ ಅದನ್ನಲ್ಲಿ ಇಟ್ಬೇಡಿ. ನಾಯಿ ತನ್ನಷ್ಟೇ ಕಲ್ತ್ಕೊಳ್ತದೆ. ನೀವು ಹೊಡೆದ್ರೆ
ನಾಯಿಗೆ ಏನೂ ಗೊತ್ತಾಗೋದಿಲ್ಲ. ಅದರ ಬಗ್ಗೆ ಇಂಗ್ಲೀಷಲ್ಲಿ ಒಂದು ಗಾದೆ ಉಂಟು, ನಾಯಿಗೆ ಬುದ್ಧಿ ಕಲಿಸಬೇಕಾ, ಆಲ್ವೇಸ್ ಕ್ಯಾಚ್ ದ ಡಾಗ್ ಇನ್ ಆ್ಯಕ್ಷನ್. ಓಕೆ 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 ಸರ್, ತುಂಬ ಥ್ಯಾಂಕ್ಸ್ ಸರ್. ಈಗ ಇಷ್ಟು ಒಂದು ಫುಲ್ಲಿ ಡೀಟೇಲ್ಡ್ ಡಾಬರ್ ಮ್ಯಾನ್ ಆಗಲಿ ಬೇರೆ ಬೇರೆ ನಾಯಿಗಳು ಹೇಗೆ ಅದನ್ನು ಪ್ರೀತಿಯಿಂದ ನೋಡಬೇಕು ಎಲ್ಲ ಹೇಳಿದ್ರಿ ಸರ್. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಅಂದರೆ ಈ ಥರ ನಾವು ವೀಕ್ಷಕರು ನಾವು ಹೇಳೋದಿಷ್ಟೇ, ನಿಮಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ವಿಶ್ವನಾಥ್ ಕಾಮತ್ ಇದ್ದಾರೆ ಸರ್, ಅವರೊಟ್ಟಿಗೆ ನಿಮ್ಮ ಡೌಟ್ಸ್ಗಳನ್ನು ಡೀಟೇಲ್ಸ್ಗಳನ್ನು ಕೇಳಿ ಇನ್ನಷ್ಟು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಬೋದು ಅಷ್ಟೇ. ನಿರಂತರ ಸುದ್ದಿ ಮತ್ತು ಮನೋರಂಜನೆಯಾಗಿ ನೋಡ್ತಾನೆ ಇರಿ ಸ್ಪಂದನ. La 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 la. This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore.